ಅಧಿಕಾರ ನಡೆಸಿದ್ರು. ನಾವು ಕೇಂದ್ರದಲ್ಲೂ ಅಧಿಕಾರ ನಡೆಸ್ತಾ ಇದ್ದೇವೆ, ರಾಜ್ಯದಲ್ಲೂ ಅಧಿಕಾರ ನಡೆಸಿದ್ದೇವೆ. ಪ್ರೋಟೋಕಾಲ್ ಅನ್ನ ನಾವು ಡಿಸಿ ಆಫೀಸಿಂದ ತಗೋತೀವಿ, ನಿಮ್ಮ ಆಫೀಸಿಂದ ಕೊಡ್ತಾರೆ ಯಾರ್ಯಾರು ಹೇಗೆ. ಅದೇ ಪ್ರಕಾರ ನಿಮ್ಮ ಆಫೀಸಿಂದ ಪ್ರೋಟೋಕಾಲ್ ಆಫೀಸಿಂದ ಕೊಟ್ಟಿರುವ ಇದರ ಪ್ರಕಾರ ಈ ಕಾಗದವನ್ನು ಮುದ್ರಣ ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ? ಸ್ಪೀಕರ್ ಇದ್ದಾರೆ, ಯುಟಿ ಖಾದರ್ ಅವರು ಪಾರ್ಟಿ ಅಲ್ಲ, ಆದರೂ ದಿನೇಶ್ ಗುಂಡೂರಾವ್ ಹೆಸರಿದೆ, ಉಸ್ತುವಾರಿ ಸಚಿವರು. ಇಷ್ಟೇ ಇರಬೇಕಾಗಿರುವಂತದ್ದು ಪದ್ಧತಿ. ನೀವು ಕೊಟ್ಟಿರುವುದು ಸರಿ ಇದೆ. ನಮ್ದೀಗ ಕ್ವಶನ್ ಏನು ಅಂತ ಕೇಳಿದ್ರೆ, ಆ ಕಾರ್ಯಕ್ರಮ ನಡೆಸಬೇಕಿದ್ರೆ ಅದನ್ನು ನಿಲ್ಲಿಸಿದವರು ಯಾಕೆ ನಿಲ್ಲಿಸಬೇಕಿತ್ತು? ಯಾಕೆ ಪೊಲೀಸರನ್ನು ಹಾಕಿದ್ರು? ಹಾಗಿದ್ರೆ ಈ ರಾಜ್ಯದಲ್ಲಿ ಸರ್ಕಾರ ಯಾರು ನಡೆಸ್ತಾರೆ? ಈ ಉಸ್ತುವಾರಿ ಸಚಿವರಿಗೆ ಏನು ಜವಾಬ್ದಾರಿಗಳಿಲ್ವಾ? ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಆಗುದಿಲ್ವಾ? ಪ್ರೋಟೋಕಾಲ್ ಪ್ರಕಾರ ಉಸ್ತುವಾರಿ ಸಚಿವರನ್ನು ಬಿಟ್ಟು ಇನ್ನು ಯಾರನ್ನು ಹಾಕಬೇಕು? ಪ್ರೋಟೋಕಾಲ್ ಹೇಳಬೇಕು. ಮುಖ್ಯ ಎಂಎಲ್ಎಗಳು ಹಾಕಿ. ಇವತ್ತಿನವರೆಗೆ ನಾವು ಈ ಜಿಲ್ಲೆಯಲ್ಲಿ ಮಾಡಿದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಇಷ್ಟೇ ಮಾಡಿದ್ದೇವೆ. ಒಂದನೇ, ಹಾಗಾಗಿ ಅದಕ್ಕೋಸ್ಕರ ಕೇಳಿದ್ದು, ಈ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಿಲ್ಲಿಸಿದವರು ಯಾರು? ಒಂದನೇ, ಸರ್ಕಾರ ನಿಲ್ಲಿಸಿದ, ಆದೇಶ ಮಾಡಿದವರು ಯಾರು? ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ರ, ಉಸ್ತುವಾರಿ ಸಚಿವರು ಆದೇಶ ಮಾಡಿದ್ರ, ಡಿಸಿ ಅವರು ಆದೇಶ ಮಾಡಿದ್ರ? ಆ ಕಾರ್ಯಕ್ರಮ ನಿಲ್ಲಿಸಿದವರು ಯಾರು? ಒಂದು. ಎರಡನೇದು, ಆ ನಿಲ್ಲಿಸಿದ ಮೇಲೆ ತತ್ಕ್ಷಣ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆನ್ಷನ್ ಮಾಡಿದವರು ಯಾರು? ಕಾರಣ ಏನು? ಅವ್ರನ್ನ ಸಸ್ಪೆನ್ಷನ್ ಮಾಡಿದ್ದಕ್ಕೆ? ಯಾಕೆಂದ್ರೆ ಈ ಕಾರ್ಯಕ್ರಮ ಮಾಡಿದ ಕಾರಣ ಎಂಎಲ್ಎ ಅವರು ಇದ್ದು, ಎಂಎಲ್ಎ ಅವರ ಹಕ್ಕು. ಅವ್ರ ಪಂಚಾಯತ್ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ಲಿಕ್ಕೆ ಆಗ್ತಾ ಪಂಚಾಯತ್ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಅವರ ಹಕ್ಕು. ಅದಾದ್ಮೇಲೆ ನೀವೆಲ್ಲ ರಿಕ್ವೆಸ್ಟ್ ಮಾಡಿದ್ಮೇಲೆ ನಮ್ಮ ಶಾಸಕರು ಗೌರವ ಕೊಟ್ಟು ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ಒಂದ್ ದಿವಸ ಅವರಲ್ಲಿ ಹೋಗ್ಬೇಕು ಅಂತ ಆದ್ರೆ ಅಲ್ಲಿ 250 ಪೊಲೀಸ್ ಹಾಕಿದ್ರಿ. ಆ ಪೊಲೀಸ್ ಹಾಕ್ಲಿಕ್ಕೆ ಯಾರು? ಪೊಲೀಸ್ ಇಲಾಖೆಗೆ ಮಾಡಿದವರು ಯಾರು? ನೋಡಿ, ಏನಲ್ಲಿ ದರೋಡೆ ಆಗಿದೆ, ಸ್ಟ್ರೈಕ್ ಇದ್ದ, ಯಾವ್ದಾದ್ರು ಕೋಮು ಗಲಭೆಗಳಾಗಿದ್ದಾವ ಅಥವಾ ಗಲಭೆ ಇತ್ತ? ಇಷ್ಟು ಪೊಲೀಸ್ ಹಾಕುವಂತ ಅವಶ್ಯಕತೆ ಏನಿತ್ತು? ಹಾಗೆ ಇದಕ್ಕೆ ಯಾರು ಉತ್ತರದಾಯಿತು? ಮೂರನೇದು, ಸಸ್ಪೆನ್ಷನ್ ಮಾಡುವಂತ ಇವತ್ತು ತುಂಬಾ ಅಧಿಕಾರಿಗಳ ಬಗ್ಗೆ ಬೇರೆ ಬೇರೆ ಕಂಪ್ಲೇಂಟ್ಸ್ ಇದೆ. ಎಲ್ಲಿ ನೀವು ಸಸ್ಪೆನ್ಷನ್ ಮಾಡಿದ್ರಿ? ಭ್ರಷ್ಟಾಚಾರ ಮಾಡಿದವರನ್ನು ಸಸ್ಪೆಂಡ್ ಮಾಡಲಿಲ್ಲ ಇಲ್ಲಿ. ಮೂರನೇ ಕಾರ್ಯಕ್ರಮ, ಮೊನ್ನೆ ಪಂಚಾಯತ್ ಚುನಾವಣೆ ಆಯಿತು, ಹಳೆ ಅಂಗಡಿಯಲ್ಲಿ ಪಂಚಾಯತ್ ಚುನಾವಣೆ ಆಯಿತು. ಪಂಚಾಯತ್ ಚುನಾವಣೆಯಲ್ಲಿ ಅಧ್ಯಕ್ಷರ ಆಯ್ಕೆ ಸಂಜೆವರೆಗೆ ನಿಲ್ಲಿಸಬೇಕಾಯ್ತು. ಯಾರಿಂದ ನಿಲ್ಲಿಸಬೇಕಾಯ್ತು? ಪಂಚಾಯತ್ನ ಹಕ್ಕು ಅದು. ಅವ್ರು ಗೆದ್ದು ಬಂದಿರತಕ್ಕಂಥ ಒಂದು ಬಾಡಿ ಅದು. ಅಲ್ಲಿ ಅಧ್ಯಕ್ಷರ ಆಯ್ಕೆ ಮಾಡತಕ್ಕಂಥ ಪಂಚಾಯತ್ಗೆ ಬಿಟ್ಟದ್ದು, ಅಧಿಕಾರಿಗಳಿಗೆ ಬಿಟ್ಟದ್ದು. ಹೊರಗೆ ನಾವು ಸ್ಟ್ರೈಕ್ ಮಾಡ್ತಾರೆ ಅಂತ ನೀವು ನಿಲ್ಲಿಸಿದ್ರೆ ನಾಳೆಯಿಂದ ನೀವು ಈ ಕಚೇರಿಯಲ್ಲಿ ಯಾವುದೇ ಕೆಲಸ ಮಾಡೋಗಿಲ್ಲ. ನಾವು ದಿವಸ ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ, ದಿವಸ ಪೊಲೀಸ್ ಇಟ್ಕೊಂಡು ನೀವು ಕೆಲಸ ಮಾಡಬೇಕಾಗಿದೆ. ಎರಡನೇದು ಅದು ಯಾಕಾಯ್ತು? ಮೂರನೇದು, ನೀವೇ ಒಂದು ಕೊಟ್ಟಿರುವ ಪತ್ರ, ನಂಗೆ ಗೊತ್ತಿಲ್ಲ. ನೀವು ಈ ಪತ್ರದ ಮೇಲೆ ನಾವು ಈಗ ಗಂಭೀರವಾಗಿ ನೋಡಿ. ನಾನು ಕಳೆದ 15 ವರ್ಷದಿಂದ ಲೋಕಸಭಾ ಸದಸ್ಯ. ನನ್ನ ಹೆಸರು ಹಾಕಿದ್ರೆ ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾವು ಎಲ್ಲೂ ಗಲಾಟೆ ಮಾಡಲಿಲ್ಲ, ಎಲ್ಲೂ ಕಾರ್ಯಕ್ರಮಗಳನ್ನು ನಿಲ್ಲಿಸಲಿಲ್ಲ. ಕೇಂದ್ರ ಸರ್ಕಾರದ ಯೋಜನಾಬದ್ಧ ಕಾರ್ಯಕ್ರಮಗಳಲ್ಲೂ ತುಂಬಾ ಸಾರಿ ನಿಮ್ಮ ಅಧಿಕಾರಿಗಳ ಹೆಸರುಗಳನ್ನು ಹಾಕುವುದಿಲ್ಲ. ಅದು ನಾನು ಗಲಾಟೆ ಮಾಡಲಿಲ್ಲ. ಯಾಕೆ? ಆ ಕಾರ್ಯಕ್ರಮಕ್ಕೆ ಸಮಸ್ಯೆ ಆಗಬಾರ್ದು, ಸಾರ್ವಜನಿಕರಿಗೆ ಉಪಯುಕ್ತ ಆಗುತ್ತೆ. ಎರಡನೇದು, ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿದ್ದೇನೆ. ಇವತ್ತಿನವರೆಗೆ ನನ್ನ ರಾಜ್ಯಾಧ್ಯಕ್ಷ ಲೆಟರ್ ಅಲ್ಲಿ ಯಾವ ಅಧಿಕಾರಿಗೂ ನಾನು ಲೆಟರ್ ಕೊಟ್ಟಿಲ್ಲ, ಯಾವ ಸರ್ಕಾರಕ್ಕೂ ಲೆಟರ್ ಕೊಡುವ ಹಾಗಿಲ್ಲ. ಅದು ಅಕ್ಷಮ್ಯ ಅಪರಾಧ. ಒಂದು ಪಾರ್ಟಿಯ ಹೆಸರಿನಲ್ಲಿ, ಪಾರ್ಟಿಯ ಇದರಲ್ಲಿ ನಾವು ಒಂದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಯಾರಿಗೂ ಪತ್ರ ಕೊಡುವಾಗಿಲ್ಲ. ಒಂದು ಅಧಿಕಾರಿಯ ವರ್ಗಾವಣೆಗೂ ಪತ್ರ ಕೊಡುವಾಗಿಲ್ಲ. ನಾನು ಎಂಪಿ ಆಗಿ ಪತ್ರ ಕೊಡಬಹುದು. ಆದ್ರೆ ಇಲ್ಲಿ ಒಬ್ಬರು ಕಾಂಗ್ರೆಸ್ಸಿನ ಪ್ರಮುಖರು ಕಾರ್ಯದರ್ಶಿಗಳು ಕೊಟ್ಟಿರುವಂತಹ ಲೆಟರ್, ಇಬ್ಬರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ, ಅದನ್ನ ಅಧಿಕೃತ ನೀವು ಕಾಂಗ್ರೆಸ್ ಅನ್ನ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಒಬ್ಬ ಅಧಿಕಾರಿಯಾಗಿ ನೀವು ಸ್ವೀಕಾರ ಮಾಡಿದ್ರಿ. ಇದು ನಿಮ್ಮ ಗಂಭೀರ, ನಿಮ್ಮ ಮೇಲೆ ನಾನು ನೇರವಾಗಿರತಕ್ಕಂಥ ಇದು ನೋಡಿ. ನಿಮ್ಮ ಅಧಿಕಾರಿ, ನಿಮ್ಮ ತಹಶೀಲ್ದಾರ್ ಇದೊಂದು ಕೇಳಿದ್ರೆ ಅದರ ಜಿಲ್ಲಾಧಿಕಾರಿ ಇರೋದ್ರಿಂದ ಹೇಳಿದೆ, ತಹಶೀಲ್ದಾರ್ಗೆ ಲೆಟರ್ ಕೊಟ್ಟಿದ್ದಾನೆ. ಸರಿ, ಜಿಲ್ಲಾಧಿಕಾರಿಗಳಿಂದ ಹೋಗಿದೆ, ಕರೆಕ್ಟ್ ಇದೆ. ಜಿಲ್ಲಾಧಿಕಾರಿಗಳಿಂದ ಲೆಟರ್ ಹೋಗಿದೆ. ನೋಡಿ, ಮುಲ್ಕಿ ತಾಲೂಕು ಕಚೇರಿಯಲ್ಲಿ ಮೂಡಬಿದ್ರೆ ತಾಲೂಕು ಕಾರ್ಯನಿರ್ವಹಿಸಿರುವ ಡಾಟಾ ಎಂಟ್ರಿ ಆಪರೇಟರ್ ಅನ್ನು ನಿಯೋಜಿಸಿರುವ ಮಿಥುನ್ ಪ್ರಧಾನ ಕಾರ್ಯದರ್ಶಿ ಅವರ ಪತ್ರಕ್ಕೆ ಪ್ರಧಾನ ಕಾರ್ಯದರ್ಶಿ ಅವರು ಕೆಪಿಸಿಸಿ ಮೂಡಬಿದ್ರೆ ವಿಧಾನಸಭಾ ಇವರು ಮುಲ್ಕಿ ಶ್ರೀಮತಿ ಸುಗುಣ ಇವರನ್ನು ಮೂಡಬಿದ್ರೆ ಮತ್ತು ಮೂಡಬಿದ್ರೆ ಕಚೇರಿ ಕರ್ತವ್ಯ ಕುಮಾರ್ ಇವರನ್ನು ಮುಲ್ಕಿ ತಾಲೂಕಿಗೆ ನಿಯೋಜನೆ ಮಾಡಲು ಕೋರಿರುವ ಮನವಿ. ಹೇಗೆ ನಾವು ಮಾಡ್ತೀವಿ? ನಿಮ್ಮ ಅಧಿಕಾರಿ ಎಂಎಲ್ಎ ಅವರು ಕೊಟ್ಟರೆ ಸರಿ, ಸ್ಪೀಕರ್ ಅವರು ಕೊಟ್ಟಿದ್ರೆ ಆ ಲೆಟರ್ಗೆ ನೀವು ಬರೀಬಹುದು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರೆದ್ರೆ ಬರೀಬಹುದು. ಒಂದು ಪಾರ್ಟಿಯ ಜವಾಬ್ದಾರಿ ಇದ್ದ ಕೊಟ್ಟ ಮೇಲೆ ಪಾರ್ಟಿಗೆ ನೀವು ಮಾಡಿದ್ರಿ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಇದು ಇದ್ರೆ ನಿಯಮ ಇದ್ರೆ ಹೇಳಿ. ಹಾಗೆ ಏನ್ ನಡೀತಾ ಇದೆ ಇಲ್ಲಿ? ಸರ್ಕಾರ ಯಾರು ನಡೆಸ್ತಾರೆ? ಗೆದ್ದವರು ನಡೆಸ್ತಾರಾ ಅಥವಾ ಯಾರು ನಡೆಸ್ತಾರೆ? ತುಂಬಾ ಕಾರ್ಯಕ್ರಮಗಳಲ್ಲಿ ಬಂಟ್ವಾಳದಲ್ಲಿ ನಾವು ನೋಡಿದ್ದೇವೆ. ಬಂಟ್ವಾಳದ ಎಲ್ಲಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಶಾಸಕ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಹೆಸರಲ್ಲಿ ಉಳಿತದೆ, ಈ ಜಿಲ್ಲೆಯಲ್ಲಿ ನಿಮ್ಮ ಹೆಸರು ಉಳಿತದೆ. ಯಾರೋ ಒಬ್ಬ ಹೇಳ್ತಾನೆ ಅಂತ ಹೇಳಿಕೊಂಡು ಆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮಂತ 2.5 ಲಕ್ಷ ಜನ ನಮಗೆ ಓಟು ಕೊಟ್ಟು ಕಳಿಸಿದಂತ ನಮ್ಮ ಜನಪ್ರತಿನಿಧಿಗಳ ಹಕ್ಕಿಗೆ ಚ್ಯುತಿ ಬರುವಾಗೆ ಮಾಡಬೇಕು.
ಮಾಡಬೇಡಿ. ವೈಯಕ್ತಿಕವಾಗಿ ತಾವು ಹೇಳ್ತಾ ಇದ್ದೀರಿ. ವೈಯಕ್ತಿಕ ಅಲ್ಲ ಇದು. ವೈಯಕ್ತಿಕವಾಗಿ ನಾನು ಉತ್ತರ ಕೊಡ್ತೇನೆ. ಹಾ. ನಾನು 10 ವರ್ಷ ಸರ್ವಿಸ್ ಅಲ್ಲಿ ಇದ್ದೇನೆ ಸರ್. ಗೊತ್ತು. ಹೇಗೆ ಕೆಲಸ ಮಾಡಿದ್ರೆ ಅಂತ ಗೊತ್ತು. ನಮಗೆ ಗೊತ್ತಿದೆ ಸರ್. ಗೊತ್ತಿದ್ದದಕ್ಕೆ ನಾನು ಹೇಳುದು. ನಾನು ಕಾನೂನು ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ಮಾಡೋದಕ್ಕೆ ನೀವು ಉತ್ತರ ಕನ್ನಡದಲ್ಲಿ ಹೇಗೆ ಕೆಲಸ ಮಾಡಿದ್ದೀರಿ ಅದಕ್ಕೆ ಎಲ್ಲ ನಾನು ಗೊತ್ತು. ಆಸ್ ಪರ್ ರೂಲ್ಸ್ ಅಷ್ಟೇ ಹೋಗ್ತೇನೆ ಸರ್. ಮತ್ತೆ ಖಂಡಿತವಾಗಿ ಯಾರ ಒತ್ತಡಕ್ಕೆ ನೀವು ಮನೆಯಲಿಕ್ಕೆ ಹೋಗ್ಬೇಡಿ. ಒತ್ತಡ ನಾಳೆ ಇಲ್ಲ. ನಾನೇ ಒಬ್ಬ MLA ಒತ್ತಡ ಹಾಕಿದ್ರೆ ನೀವು ಕಾನೂನು ಬಿಟ್ಟು ಹಾಕಿದರೆ ಸರ್ ಕಾನೂನು ಸರ್ ಐ ಪ್ರಕಾರ ಕೆನಾಟ್ ಸ್ಪೀಕ್ ಬಿಯಾಂಡ್ ದಿಸ್ ಸರ್. ನಾನು ಐ ಗೋ ಓನ್ಲಿ ಆಸ್ ಪರ್ ರೂಲ್ಸ್. ಆ ಪಂಚಾಯತ್ ಯಾವುದಕ್ಕೂ ನಾನು ಮನೆಯವರು ಅಲ್ಲ. ಅದನ್ನ ನಾನು ಇಲ್ಲಿ ಈ ಹಳೆ ಎಲ್ಲರ ಸಮಕ್ಷಮ ಹಳೆ ಅಂಗಡಿ ಇಲೆಕ್ಷನ್ ಯಾಕೆ ಡಿಲೇ ಆಯ್ತು? ಸರ್ ಹಳೆ ಅಂಗಡಿ ಹಳೆ ಅಂಗಡಿ ಇಲೆಕ್ಷನ್ ಹಳೆ ಅಂಗಡಿ ಇಲೆಕ್ಷನ್ ಏನಾಗಿದೆ ಅದು ಯಾಕೆ ಡಿಲೇ ಆಗಿದೆ? ಅದು 6 ಗಂಟೆ. ಸರ್ ತಮಗೆ ಗೊತ್ತಿದೆ ಎಲೆಕ್ಷನ್ ಜವಾಬ್ದಾರಿ ಮಾಡುವಂಥದ್ದು ರಿಟರ್ನಿಂಗ್ ಆಫೀಸರ್ ಬರ್ತದೆ. ಈಗ ನಾನು ಒಂದು ರಿಟರ್ನಿಂಗ್ ಆಫೀಸರ್ ಯಾರನ್ನ ಇರುವಾಗ ಕಳ್ಸಿದ್ರಿ? ನಾನು ಯಾರನ್ನ ರಿಟರ್ನಿಂಗ್ ಆಫೀಸರ್ ಅದಕ್ಕೆ ಎಲೆಕ್ಷನ್ಗೆ ನಾನು ರಿಟರ್ನಿಂಗ್ ಆಫೀಸರ್ ಬೇಕಾದದ್ದು ಏನ್ ಕಾರಣಕ್ಕೆ ಎಲ್ಲಿಂದ ಸೂಚನೆ ಬಂದದ್ದು ಅವ್ರಿಗೆ ಎಕ್ಸ್ಪ್ಲೇಷನ್ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅದು ಖಂಡಿತ ಈ ಎರಡನೇದು ಈಗ ಏನು ಈಗಾಗಲೇ ಆಗಿದೆ ಅದಕ್ಕೆ ಸರ್ಕಾರದಿಂದ ಪ್ರಪೋಸಲ್ ಹೋಗಿದೆ. ಸಿಇಒ ಆಫೀಸಿಂದ ಹೋಗಿದೆ. ನಮಗೆ ಎಷ್ಟು ದಿನ ಆಯ್ತು ನಮಗೆ, ಸರ್ ಹೋಗಿ? ದಿನ 10 ದಿನ ಆಯ್ತು. 10 ದಿವಸ ಆಗಿದೆ. ಇವರವರೇ ಸಸ್ಪೆಂಡ್ ಮಾಡೋದ್ರಿಂದ ಅವರಿಗೆ ನೀವು ನೋಡಿದ್ದಾರೆ. ಸರ್ಕಾರ ನೋಡೋದು ಬೇಡ. ನೀವು ಮುಖ್ಯಮಂತ್ರಿಗಳು ಮೊನ್ನೆ ನಿಮ್ಗೆ ಹೇಳಿ ಹೋಗಿದ್ದಾರೆ. ಇನ್ಯಾಕೆ ಮೇಲ್ಮೇಶ್ ಇಲ್ಲ ಸರ್, ಸರ್ಕಾರ ಹಂತದಲ್ಲಿ ಅಪ್ರೂವಲ್ ಆಗಿದೆ. ಇವತ್ತು ಆದೇಶ ಬರ್ತದೆ ಸರ್. ಅದನ್ನ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಆದೇಶ ಬರ್ತದೆ. ಇವತ್ತು ಸಸ್ಪೆನ್ಷನ್ ಇವತ್ತು ಆಗುತ್ತೆ ಸರ್. ಮುಂದಿನ ಕಾಲದಲ್ಲೂ ಸಹ ಈ ತರ ಸ್ಕೋಪ್ ಫಾರ್ ಡಿಸ್ಕ್ರಿಷನ್ ಬೇಡ, ಸ್ಕೋಪ್ ಫಾರ್ ಇಂಟರ್ಪ್ರಿಟೇಷನ್ ಬೇಡ. ನಮ್ಗೆ ವಿ ವಿಲ್ ಗೋ ಸ್ಟ್ರಿಕ್ಟ್ಲಿ. ನಾವು ಸರ್ಕಾರಿ ಅಧಿಕಾರಿಗಳೇ ವಿ ಆರ್ ದೇರ್ ಟು ಗೋ ಆಸ್ ಪರ್ ರೂಲ್ಸ್ ಸರ್. ಹಂಗೆ ಮಾಡ್ತೇವೆ. ಈ ಹಿಂದೆನೂ ಸಹ ಹಂಗೆ ಮಾಡ್ಬೇಕು. ಸರ್ ಈಗ ಒಂದು ಮುಂದೇನು ಹಂಗೆ ಇವರ ಈ ಮಾಡ್ಬೇಕು. ಆಫೀಸ್ಗಳ